ಜನತೆಯ ಆಸ್ತಿಕ ತಾಣಗಳಿಗೆ ರಾಜ್ಯದಲ್ಲಿ ಯಾವುದೇ ಬರವಿಲ್ಲ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಭಾಗಕ್ಕೆ ಹೋದರೂ ಅಲ್ಲೊಂದು ಆಸ್ತಿಕ ತಾಣ ಇದೆ. ಇಂತಹ ವೈವಿಧ್ಯತೆ ತಾಣಗಳ ಪೈಕಿ ಅಪರೂಪದ ದೇವಳಗಳು ಇವೆ. ರಾಜ್ಯದಲ್ಲಿ 3 ಕಡೆಗಳಲ್ಲಿ ಮಾತ್ರ ಕಾಣಸಿಗುವ ಮೃತ್ಯುಂಜಯೇಶ್ವರ ದೇವಾಲಯವೊಂದು ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿ ಆಸ್ತಿಕ ಜನತೆಯ ನೆಮ್ಮದಿಯ ತಾಣವಾಗಿದೆ. ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿರುವ ನರಿಮುಗ್ರು ಮೃತ್ಯುಂಜಯೇಶ್ವರ ದೇವಾಲಯ ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಟ್ಟ ಏಕೈಕ ಮೃತ್ಯುಂಜಯೇಶ್ವರ ದೇವಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮುಂಡೂರು ಮೃತ್ಯುಂಜಯೇಶ್ವರ ದೇವಾಲಯದ ಹಲವು ಗ್ರಾಮಗಳ ವ್ಯಾಪ್ತಿಯನ್ನ ಹೊಂದಿರುವ ಮಾಗಣೆ ದೇವಳ ಪುತ್ತೂರು ತಾಲೂಕಿನ ನರಿಮುಗ್ರು ಎಂಬಲ್ಲಿ ಮಂಜೇಶ್ವರ ಪುತ್ತೂರು ಸುಬ್ರಹ್ಮಣ್ಯ ಹೆದ್ದಾರಿಯಿಂದ ಅನತಿ ದೂರದಲ್ಲಿ ಅಡಕೆ ತೆಂಗು ಬೆಳೆಗಳಿಂದ ಕೂಡಿದ ಹಸಿರುಮಯ ಪ್ರಕೃತಿ ರಮಣೀಯ ತಾಣದಲ್ಲಿ ಈ ದೇವಳವಿದೆ. ಈ ದೇವಳ ಪ್ರಾಚೀನ ಶಿಲಾಶಾಸನದ ಪ್ರಕಾರ 650 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಪುಷ್ಕರಣಿ ಕೆರೆ ಇರುವ ಪ್ರಾಚೀನ ಕಾರ್ಣಿಕ ಕ್ಷೇತ್ರವೂ ಆಗಿದೆ. ತ್ರೇತಾಯುಗದಲ್ಲಿ ಕರಾಸುರನೆಂಬ ರಾಕ್ಷಸನು ಶಿವನಿಂದ ಪರವಾಗಿ ಪಡೆದ 3 ಶಿವಲಿಂಗಗಳ ಪೈಕಿ ನಾಲಿಗೆಯಲ್ಲಿ ಇರಿಸಿಕೊಂಡು ಬಂದಿದ್ದ ಶಿವಲಿಂಗವನ್ನ ಮೊಣಕಾಲೂರು ಇರಿಸಿದ ಸ್ಥಳ ಕಾಲಕ್ರಮೇಣ ಮುಂಡೂರು ಆಗಿದೆ ಎಂಬ ಐತಿಹ್ಯವಿದೆ. ಈ ಕ್ಷೇತ್ರದಲ್ಲಿ ಮೃತ್ಯುಂಜಯೇಶ್ವರ ದೇವರಿಗೆ ರುದ್ರಾಭಿಷೇಕ, ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಜಪ, ನವಗ್ರಹ ಶಾಂತಿ ಹೋಮವನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸಿದ್ರೆ ಮೃತ್ಯುಂಜಯೇಶ್ವರ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂಬುದು ಭಕ್ತರ ನಂಬಿಕೆ. ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಅನಾರೋಗ್ಯದ ಸಂದರ್ಭದಲ್ಲಿ ಈ ದೇವಳಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಮುಂಡೂರು ಕ್ಷೇತ್ರದಲ್ಲಿ ಮೃತ್ಯುಂಜಯೇಶ್ವರ ಸ್ವತಃ ನೆಲೆ ನಿಂತಿರುವ ಕಾರಣ ಇಲ್ಲಿ ಜನ್ಮ ನಕ್ಷತ್ರ, ಜಾತಕ ಫಲ, ದೋಷಾದಿಗಳಿಗೆ ಸಂಬಂಧಿಸಿದ ಪೂಜಾದಿಗಳನ್ನು ನೆರವೇರಿಸಿದಲ್ಲಿ ಮೃತ್ಯು ದೋಷ, ಮೃತ್ಯು ಕಂಟಕ, ಮೃತ್ಯು ಭಯ ನಿವಾರಣೆಯಾಗಿ ಆಯುಷ್ಯ ವೃದ್ಧಿಯಾಗುತ್ತದೆ ಎಂಬುದು ಜನರ ನಂಬಿಕೆ. ಹಾಗಾಗಿಯೇ ಈ ಕ್ಷೇತ್ರದಲ್ಲಿ ಮಹಿಮೆ ದಿನದಿಂದ ದಿನಕ್ಕೆ ಬೆಳಗುತ್ತಿದೆ. ಮೃತ್ಯುಂಜಯ ಅಂದ್ರೆ ಮೃತ್ಯುವನ್ನು ಜಯಿಸಿದವ ಅಂತ ಅರ್ಥ. ಆದ್ದರಿಂದ ಮನುಷ್ಯನಿಗೆ ಬರುವಂತಹ ಮೃತ್ಯುಗೆ ಸಮಾನವಾದಂತಹ ಕಷ್ಟಗಳು, ನಷ್ಟಗಳು, ರೋಗಗಳು, ರುಜಿನಗಳು ಯಾವುದು ಬಂದರೂ ಅದನ್ನು ಈ ಮೃತ್ಯುಂಜಯೇಶ್ವರ ದೇವರು, ಈ ದೇವರ ಒಂದು ಅನುಗ್ರಹ ಇದ್ದರೆ ಅದು ಸಂಪೂರ್ಣವಾಗಿ ಈ ದೇವರ ದರ್ಶನವನ್ನು ಮಾಡಿ ಹೋದವರಿಗೆ ಸಂಪೂರ್ಣವಾಗಿ ಅದು ಗುಣ ಆಗಿ ಆ ಅನುಗ್ರಹವನ್ನು ದೇವರು ಅನುಗ್ರಹಿಸಿದ್ದಾರೆ. ಮನುಷ್ಯನ ಜನ್ಮಾದಿ ಜಾತಕ ಫಲದಲ್ಲಿ ಕೆಲವು ಆದಿತ್ಯಾದಿ ನವಗ್ರಹರ ಸ್ಥಾನ ಪಲ್ಲಟಗಳಿಂದ ಕೆಲವು ದುರಿತ ದೋಷಗಳು, ಕಂಟಕಾದಿ ದೋಷಗಳೆಲ್ಲ ಬರ್ತದೆ. ಅದು ಪ್ರಶ್ನಾ ಮುಖಾಂತರ ಅಥವಾ ಅವನವನ ಜಾತಕದ ವಿಮರ್ಶೆಯಿಂದ ತಿಳಿದು ಬರುತ್ತದೆ. ಆ ದೋಷಗಳು ಬಂದಾಗ ಕಷ್ಟ ನಷ್ಟಗಳೆಲ್ಲ ಅವನಿಗೆ ಬರ್ತದೆ. ಒಂದು ಹಂತದಲ್ಲಿ ಈ ದೇವಳ ತೀರಾ ಜೀರ್ಣಾವಸ್ಥೆಗೆ ತಲುಪಿತು. ಸ್ಥಳೀಯರಿಯಾದ ಬೆಂಗಳೂರಿನ ಉದ್ಯಮಿ ನಳಿನಿ ಲೋಕಪ್ಪ ಗೌಡ ಅವರ ಮುಂದಾಳತ್ವದಲ್ಲಿ 2008ರಲ್ಲಿ ದೇವಳದ ಬ್ರಹ್ಮಕಲಶೋತ್ಸವ ನಡೆಸಲಾಗಿತ್ತು. ಇದೀಗ ಈ ದೇವಳ ದಿನೇ ದಿನೇ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ದೇವಳದ ಒಳಾಂಗಣ ಮತ್ತು ಎದುರು ಭಾಗದ ಹೊರಾಂಗಣಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದೆ. ಎದುರು ಭಾಗದಲ್ಲಿ ಹೊರಾಂಗಣಕ್ಕೆ ಶೀಟ್ ಅಳವಡಿಸಿ ಮೇಲ್ಛಾವಣಿ ನಿರ್ಮಿಸಲಾಗಿದೆ. ದೇವಳದ ದಕ್ಷಿಣ ಭಾಗದಲ್ಲಿ ಪಾಕಶಾಲೆ, ಭೋಜನಾ ಶಾಲೆ ಮತ್ತು ಸುಸಜ್ಜಿತ ಸಭಾಭವನ ನಿರ್ಮಾಣಗೊಂಡಿದೆ. ದೇವಸ್ಥಾನ ಮುಜರಾಯಿ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೊಳಪಟ್ಟಂತ ಏಕೈಕ ಶ್ರೀ ಮೃತ್ಯುಂಜಯೇಶ್ವರ ದೇವಸ್ಥಾನ ಎಂಬುದು ಪ್ರಮುಖವಾಗಿ ಇರುವಂತಹ ಅಂಶ. ಅದೇ ರೀತಿ ಈ ದೇವಸ್ಥಾನಕ್ಕೆ ಅತ್ಯಂತ ದೂರದ ಭಕ್ತಾದಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಮಾನ್ಯ ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಇಂದಿನ ಒಂದು ಸಂದರ್ಭದಲ್ಲಿ ಅನಾರೋಗ್ಯ ಸಂದರ್ಭದಲ್ಲಿ ಕೂಡ ಈ ದೇವಸ್ಥಾನಕ್ಕೆ ಹರಕೆ ಹೊತ್ತು ಈ ದೇವಸ್ಥಾನಕ್ಕೆ ಬಂದು ಸೇವೆಯನ್ನ ತೀರಿಸಿ ಹೋಗಿದ್ದಾರೆ. ಮಾನ್ಯ ಇಂದಿನ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಡಿ.ವಿ. ಸದಾನಂದ ಗೌಡರು ಕೂಡ ಈ ಒಂದು ದೇವಸ್ಥಾನದಲ್ಲಿ ಅವರ ಒಂದು ಸೇವೆಯನ್ನ ಸಲ್ಲಿಸಿರ್ತಾರೆ.
ದೇವಳದಲ್ಲಿ ನಿತ್ಯ ಪೂಜೆಗೆ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯ ತನಕ ಹಾಗೂ ಸಂಜೆ 6ರಿಂದ ರಾತ್ರಿ 8 ಗಂಟೆಯ ತನಕ ಅವಕಾಶವಿದೆ. ಬೆಳಿಗ್ಗೆ 11 ಗಂಟೆಗೆ ಮತ್ತು ರಾತ್ರಿ 7 ಗಂಟೆಗೆ ಮಹಾಪೂಜೆ ನಡೆಯುತ್ತಿದೆ. ವರ್ಷಾವಧಿ ಜಾತ್ರೆ ಮಾರ್ಚ್ ತಿಂಗಳಲ್ಲಿ 2 ದಿನಗಳ ಕಾಲ ಇಲ್ಲಿ ನಡೆಯುತ್ತಿದ್ದು, ಆರಂಭದ ದಿನ ಸಾರ್ವಜನಿಕ ಮಹಾಮೃತ್ಯುಂಜಯ ಹೋಮ ಇಲ್ಲಿನ ವಿಶೇಷವಾಗಿದೆ. ಅನಿಶ್ ಕುಮಾರ್, V4 News 24/7 ಪುತ್ತೂರು.